ವ್ಯಕ್ತಿಯೋರ್ವರಿಗೆ ಸೇರಿದ ಖಾಸಗಿ ಜಮೀನಿನಲ್ಲಿ ಹಂದಿ ಸಾಕಾಣಿಕೆ ಮಾಡುವುದರಿಂದ ಹತ್ತಿರದ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ಕೇಂದ್ರವನ್ನು ತೆರವು ಮಾಡುವಂತೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಇರ್ಫಾನ್ ಬೋಳಿಯಾರ್ ಒತ್ತಾಯ ಮಾಡಿದ್ದಾರೆ. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಂತ ಥೋಮಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೆದೂರು ಚರ್ಚ್ ಬಳಿ ಕಾರ್ಯನಿರ್ವಹಿಸುತ್ತಿರುವ ಹಂದಿ ಸಾಕಾಣಿಕೆಯಿಂದ ಶಾಲಾ ಮಕ್ಕಳಿಗೆ ಹಾಗೂ ಪರಿಸರದ ನಿವಾಸಿಗಳಿಗೆ ತೊಂದರೆಯಾಗುತ್ತಿರುವ ಜೊತೆಗೆ ಪರಿಸರ ಮಾಲಿನ್ಯ ಆಗುತ್ತಿರುವ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ದೂರನ್ನು ನೀಡಿದ್ದಾರೆ. ಇತ್ತೀಚಿನ ಕೆಲ ದಿನಗಳಿಂದ ಹಂದಿ ಸಾಕಾಣಿಕೆ ಶೆಡ್ನಿಂದ ಹಂದಿ ಮಲ ಮತ್ತು ಮೂತ್ರವನ್ನು ಪಕ್ಕದಲ್ಲೇ ಹರಿಯುವ ತೋಡಿಗೆ ಪೈಪ್ ಮುಖಾಂತರ ಹರಿಯಬಿಡುತ್ತಿದ್ದು ಅದು ನೇತ್ರಾವತಿ ನದಿಯ ಅಣೆಕಟ್ಟಿನಲ್ಲಿ ಶೇಖರಿಸಿದ ನೀರಿನೊಂದಿಗೆ ಸೇರುತ್ತಿದೆ. ಅಲ್ಲದೆ ಇಡೀ ಪರಿಸರದಲ್ಲಿ ದುರ್ವಾಸನೆ ಬೀರ್ತಾ ಇದ್ದು ಮಕ್ಕಳ, ಶಿಕ್ಷಕರ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ದೂರಿದರು. ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಧರಣಿ ಕುಳಿತುಕೊಳ್ಳುವುದಾಗಿ ಅವರು ಎಚ್ಚರಿಕೆಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ರಹಿಮಾನ್ ಬೋಳಿಯಾರ್, ಇಮ್ತಿಯಾಜ್ ಬೋಳರ್, ವಿನ್ಸೆಂಟ್ ಸಲ್ದಾನಾ, ಅಶ್ರಫ್ ಬೋಳಿಯಾರ್ ಉಪಸ್ಥಿತರಿದ್ದರು. ಸರಿಸುಮಾರು ಒಂದು 5 ವರ್ಷಗಳಿಂದ 2021ರಿಂದ ಹಿಡಿದು ಈಗ 2026ರವರೆಗೆ ಅಂದ್ರೆ ನಮ್ಮ ಆ ಒಂದು ಪರಿಸರ ಚೇಲೂರು ಗ್ರಾಮಕ್ಕೆ ಒಳಪಡುವಂತಹ ಸಂತ ಥೋಮಸ್ ಅನುದಾನಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದೇ ರೀತಿ ಅಲ್ಲೊಂದು ಚರ್ಚ್ ಕೂಡ ಇದೆ. ಆ ಚರ್ಚಿನ ಬದಿಯಲ್ಲಾಗಿರುತ್ತದೆ ಒಂದು ಹೆಂಗಸು, ಅವರು ಹಂದಿ ಸಾಕಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ, ಅಂದ್ರೆ ಪರವಾನಗಿ ಇಲ್ಲದೆ ಅವರು ಹಂದಿ ಸಾಕಣೆ ಮಾಡ್ತಾ ಇದ್ದಾರೆ. ಎಷ್ಟೋವರೆಗಿದೆ 1-2 ಹಂದಿ ಅಲ್ಲ, ಸರಿಸುಮಾರು ಆ ಗ್ರಾಮಸ್ಥರ ಲೆಕ್ಕ ಪ್ರಕಾರ 800ಕ್ಕೂ ಅಧಿಕ ಹಂದಿಯನ್ನು ಅಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಲೆಯ ಕೆಳಗೆ ಸರ್ಕಾರಿ ರೂಲ್ಸ್ ಪ್ರಕಾರ 500 ಮೀಟರ್ಗಿಂತ ಯಾವುದೇ ಮಾಡುವುದಾದ್ರೂ ಶಾಲೆಯಿಂದ 500 ಮೀಟರ್ ದೂರ ಮಾಡ್ಬೇಕಂತ ಉಂಟು. ಆದ್ರೆ ಈ ಮನೆಯವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಲೆಯ ಬದಿಯಲ್ಲಿ ಉಂಟು. ಒಂದು ಗ್ರಾಮ ಪಂಚಾಯತಿಗೆ ಒಂದು ಪರವಾನಗಿ ಇಲ್ಲದೆ 800 ಹಂದಿಗಳಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳುವಾಗ ಅದನ್ನು ಎಲ್ಲಾ ರೀತಿಯ ರೈಟ್ಸ್ ಗ್ರಾಮ ಪಂಚಾಯತಿಗೆ ಇರುವಾಗ ಅದನ್ನು ಬಂದ್ ಮಾಡಿಸುವುದು ಬಿಟ್ಟು, ಮೊದಲೆಲ್ಲ ನಮ್ಮ ಹತ್ರ ಹೇಳಿದ್ದಾರೆ, ಇಲ್ಲಿ ಹೋದವರಿಗೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟ್ರಿಪ್ ಹೋಗುವಾಗ ಹೇಳ್ತಾ ಇದ್ದಾರೆ ನಮ್ಗೂ ಅದಕ್ಕೂ ಸಂಬಂಧವಿಲ್ಲ, ನಮ್ಮಿಂದ ಅದು ಸಾಧ್ಯವಿಲ್ಲ ಅಂತ. ಹಾಗಾದ್ರೆ ಇದರ ಹಿಂದಿನ ರಹಸ್ಯ ಏನು? ಇದರ ಹಿಂದಿನ ರಹಸ್ಯ ಏನಂತ ಹೇಳಿದ್ರೆ ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಅವರು ಬೇಕಾದಷ್ಟು ಏನು ಕೊಟ್ಟಿದ್ದಾರೆ, ಏನು ಕೊಡ್ಬೇಕು ಅದನ್ನು ಅವರಿಗೆ ಕೊಟ್ಟಿದ್ದಾರೆ.